ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನಾನು ತುಂಬ ಕನಸು ಕಂಡು ಕಟ್ಟಿದ್ದಂತಹ ಒಂದು ಮನೆಯಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಲಾಕ್ಡೌನಲ್ಲಿ ಒಂದು ಶಾಪ್ ಹಾಕಿದ್ದೆ ಮನೆ ಎದುರುಗಡೆ. ಸೊ ಅದನ್ನು ಫುಲ್ ಕಂಪ್ಲೀಟಾಗಿ ತೆಗೆದಿದ್ದಾರೆ. ಬೇಸರ ಇದೆ ಆ್ಯಂಡ್ ಅದರ ಜೊತೆಗೆ ಕೆಲವೊಂದಿಷ್ಟು ಫನ್ನಿ ಮೊಮೆಂಟ್ಸ್ ಕೂಡ ಇದೆ. ಕೆಲಸ ಮಾಡುವಂಥ ಟೈಮಲ್ಲಿ ಯಾವ ರೀತಿ ಎಲ್ಲ ಫನ್ನಿ ಮೊಮೆಂಟ್ಸ್ ಇತ್ತು ಅಂತ. ಆ್ಯಂಡ್ ನನ್ನ ನೋಡಲಿಕ್ಕೆ ಅಂತ ಅಣ್ಣನ ಫ್ರೆಂಡ್ ಆಗಿರ್ಬೋದು, ಆ್ಯಂಡ್ ದೊಡ್ಡಮ್ಮ, ಚಿಕ್ಕಮ್ಮನ ಮಕ್ಕಳು, ಸೊ ಹೀಗೆ ಒಬ್ಬೊಬ್ಬರಾಗಿ ಬರ್ತಾಯಿದ್ರು. ದಿನ ಅಲ್ಲ, ವೀಕ್ಲಿ ಬರ್ತಾಯಿದ್ರು. ಸೊ ಅದರ ಒಂದಿಷ್ಟು ಫನ್ನಿ ಮೂಮೆಂಟ್ಸ್ಗಳನ್ನು ಕ್ಯಾಪ್ಚರ್ ಮಾಡಿದ್ದೆ. ಆ್ಯಂಡ್ ನನ್ನ ತಮ್ಮ ಆ್ಯಂಡ್ ಸಚಿನ್ ಯಾವ ರೀತಿಯಲ್ಲಿ ವಿಡಿಯೋ ಕ್ರಿಯೇಟ್ ಮಾಡ್ತಾರೆ, ಸೊ ಇದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೆ. ಸೊ ಅದನ್ನೆಲ್ಲ ಸೇರಿಸಿ ಒಂದು ವ್ಲಾಗ್ ಮಾಡಿದ್ದೇನೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ತುಂಬ ಕನಸು ಕಂಡಿದ್ದು ನಾನೇ ಸ್ಟಾರ್ಟ್ ಮಾಡಿದಂಥ ಒಂದು ಶಾಪ್ ಇದು. ಲಾಕ್ಡೌನಲ್ಲಿ ಕಷ್ಟ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ. ಸೊ ಇದು ನನ್ನ ತಮ್ಮನೇ ನೋಡ್ಕೊಳ್ತಾ ಇದ್ದ, ಶಿವಪ್ರಸಾದ್. ಈಗ ತೀರಿ ಹೋಗಿದ್ದಾನೆ. ಸೊ ತುಂಬ ಮೆಮೊರೀಸ್ ಇದೆ. ಬಟ್ ಇದು ನೋಡುವಾಗ ಅವನ ನೆನಪಾಗ್ತಾ ಇರುತ್ತೆ. ಆ್ಯಂಡ್ ಸ್ವಲ್ಪ ಅಂಗಳ ಕೂಡ ಸ್ವಲ್ಪ ಅಗಲಾಗಿರಬೇಕಾಗಿರೋದ್ರಿಂದ ಇದನ್ನು ಫುಲ್ ಕಂಪ್ಲೀಟಾಗಿ ಕೆಡವ್ತಿದ್ದಾರೆ. ಸೊ ಕಟ್ಟೋದಕ್ಕೆ ತುಂಬ ಈಸಿ, ಅದನ್ನು ಕಟ್ಟೋದಕ್ಕೆ ತುಂಬ ಕಷ್ಟ, ಕೆಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಆ ಥರ ಆಯಿತು. ಜನ ಬರ್ತಾರೆ ಬೇಲೆಗೆ, ಕೆಲಸಕ್ಕೆ ಜನ. ನಿನ್ನೆ ರಾತ್ರಿ ಬರ್ತಾನಂತ ಹೇಳಿ ಇವತ್ತು ಬಂದಿದ್ದಾರೆ ಕೆಲಸಕ್ಕೆ 3 ಗಂಟೆಗೆ ಸಂಜೆ. ಹೋಗೋ ಕೆಲಸ ಮಾಡು. ಸಂಜೆ ನೆರೆದು ಫ್ರೀ ಶ್ರಮದಾನ. ಅವರು ಕರೆಂಟಿನ ವೈರಿಂಗ್ ಕೆಲಸ ಮಾಡ್ತಾರೆ, ಪೈಂಟಿಂಗ್ ಕೆಲಸ ಮಾಡ್ತಾರೆ, ಈಗ ಗೋಡೆ ಕೆಲಸ ಮಾಡ್ತಿದ್ದಾರೆ. ಮಲ್ಟಿ ಟ್ಯಾಲೆಂಟ್ ಬರ್ತಿದ್ದೆ ಮಾರೆ ಗೋಡೆ ಸೋಕೋರನಲ್ಲ. ಜಿಮ್ ಬಾಯ್. ಮೂರು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಸಂಜೆ. ಸೊ ರಾತ್ರಿ 7ರಿಂದ 8 ಗಂಟೆ ತನಕ ಇದೇ ವರ್ಕ್ ಇತ್ತು. ಸೊ ಕಂಪ್ಲೀಟಾಗಿ ಫುಲ್ ತೆಗ್ಬಿಟ್ರು. ಸೊ ತುಂಬ ಬೇಸರ ಕೂಡ ಆಯಿತು. ಇದು ನನ್ನ ಮಡಿಕೇರಿಯ ಅಣ್ಣ. ಸೊ ಅವ್ನು ಬಂದಿದ್ದ, ಅವನ ಫ್ರೆಂಡ್ ನನ್ನ ನೋಡ್ಲಿಕ್ಕೆ ಅಂತ ಬಂದಿದ್ರು. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ಸೊ ಎಂಜಾಯ್ ಮಾಡಿ. ಇದು ಯಾರು ಗೊತ್ತುಂಟಾ? ಅದೇ ಮಡಿಕೇರಿ ಗೋಲ್ಮಂಡೆ ಶ್ರೀಮಾನ್ ರಂಜಿತ್ ಮಾಲಂಬಿ ಘಟ್ಟ. ಸಮಯ 7 ಗಂಟೆ. ಚಂದ ಕಾಣ್ತಾನಲ್ಲ ಬೋರ್ಮಂಡೆ. ನಾಯಿ ಹತ್ರ ನಾಯಿ ನೋಡಿ, ಅದರಲ್ಲಿ ನಾಯಿ ಯಾವುದು ಅಂತ ಹೇಳಿ. ಒಂದು ಬಲ್ದು ನಾಯಿ, ಒಂದು ಕಪ್ಪು ನಾಯಿ, ಒಂದು ಡಾಬರ್ ನಾಯಿ. ನಾಯಿ ಒಟ್ಟಿಗೆ ನಾಯಿ.
किस कर ले किस ना पप्पा बोलो पप्पा 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 ಇವನೇ ನಮ್ಮ ಅಣ್ಣ ರಂಜೀವ್ ಗಾಣಿಗ ಮಡಿಕೇರಿ ಬೋಳ್ಮಂಡೆ. ಅಮ್ಮ ಹುಡ್ಪುಡ ಇದೊಬ್ರು ಹೊಸ ಅಣ್ಣ. ಅಂಗಲ ನೆಟ್ಟು ಬರ್ತನೆ ಮರ ಇದೆ. ಈಗ ಮಾತ್ರ ಹೀಗೆ ಸೈಲೆಂಟ್, ಇಲ್ದ್ರೆ ವೈಲೆಂಟ್. ವಿಡಿಯೋ ಆನ್ ಆಗುವಾಗ ಸ್ವಲ್ಪ ಸೈಲೆಂಟ್ ಆಗ್ತಾನೆ. ಇದು ಕೂಡ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸೊ ಒಂದೆರಡು ದಿನ ಬಿಟ್ಟು ಹೊರಟ್ಬಿಟ್ರು ಇಬ್ರು ಕೂಡ. ಸೊ ಅರ್ಜೆಂಟ್ ಬಂದ್ರೆ ಅರ್ಜೆಂಟ್ ಹೊರಟ್ಬಿಟ್ರು. ಇದು ತುಂಬಾ ಓಲ್ಡ್ ವಿಡಿಯೋ, ದೀಪಾವಳಿ ಟೈಮಲ್ಲಿ. ಸೊ ಶೂಟ್ ಮಾಡುವಾಗ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದು. ಈ ತರ ಎಲ್ಲ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಎಲ್ಲರೂ ಇರ್ತಾರೆ, ಸೊ ಅವರೆದ್ರಲ್ಲಿ ವಿಡಿಯೋ ಮಾಡ್ತಾರೆ. ಸಂಜೆ ಹೊಡೆತಿ ಒಂದೆರಡು ದಿನ ಬಿಟ್ಟು ನನ್ನ ಚಿಕ್ಕಮ್ಮನ ಮಕ್ಕಳೆಲ್ಲ ಬಂದಿದ್ರು. ಸೊ ಅದರ ವಿಡಿಯೋ ಇದು. ಇವರೇ ನನ್ನ ಚಿಕ್ಕಮ್ಮನ ಮಗಳು ಚೇಚ. ನಾನು ಯಾವ್ದೋ ಓದ್ತಿದ್ದೆ, ಸಂತೋಷ ಓದ್ತಿದ್ದೆ. ನನಗೆ ಅದ್ ನೋಡೇ ಬೇಜಾರಾಗ್ತಿತ್ತು. ನಂದೋದಲ್ವಾ ಅಂತ ಚೆನ್ನಾಗಿ ಬರ್ದಿರೋ ಮನೆಯಿಂದ ನಾನು ಓದ್ತಾ ಇದ್ದೆ. ಅವಾಗ ಮಾತು ಬಂತು ಅಷ್ಟೇ. ನನಗೆ ವಾರದ ಸ್ಫೂರ್ತಿ ಬೇರೆಯವ್ರ ಟಾಸ್ಕ್ ಆಡ್ಬೇಕಾದ್ರೆ ನಾವು ಕಳ್ಕೊಂಡಂಗ್ ಬೇರೆಯವ್ರು ಕಳ್ಕೊಡ್ಬಾರ್ದು, ಅವ್ರು ಒಂದ್ ಸಿಗ್ಲಿ ಅಂತ ಅನ್ನಿಸ್ತಿತ್ತು ಸರ್. ಅದೊಂದು ಇಟ್ಕೊಂಡೆ. ಚಿಕ್ಕಮ್ಮ ಕೂಗ್ತಿದ್ದಾರೆ ಪ್ರತಾಪ್ ಕೂಗುದನ್ನು ನೋಡಿ ಬಿಗ್ ಬಾಸ್ ಅಲ್ಲಿ. ಚಿಕ್ಕಮ್ಮ ಎದುರ ಗಾಳಿ ಇಲ್ಲ, ತಿನ್ನುವುದು ಮಲಗದಷ್ಟೇ. ಇದು 3 ಮರಿ ಇಟ್ಟಿದೆ, ಆ ಮರಿ ಹತ್ರ ಹೋಗೋದೇ ಇಲ್ಲ, ಇಲ್ಲೇ ಮಲಗ್ತಾ ಇರುತ್ತೆ. ಅದಾಗಿ ಮರು ದಿವಸ ಅಂದ್ರೆ ಚಿಕ್ಕಮ್ಮನವರು ಹೋದ ನಂತರ ನನ್ನ ದೊಡ್ಡಮ್ಮ ಬಂದಿದ್ರು. ಇವರು ಮಡಿಕೇರಿಯವರು, ಆಗ ನನ್ನ ಅಣ್ಣ ಅಂತ ಹೇಳಿದಲ್ವಾ, ಅವರ ಅಮ್ಮ ಪಿಂಕ್ ಡ್ರೆಸ್ ಹಾಕಿದವರು. ಸೊ ತುಂಬಾ ಕೆಲಸ ಮಾಡ್ತಾ ಇದ್ರು. ಇದು ನಮ್ಮ ಮನೆ ಹಿಂದ್ಗಡೆ ಫುಲ್ ಹುಲ್ಲೆಲ್ಲ ತುಂಬಿಕೊಂಡಿತ್ತು. ಸೊ ಹಾಗಾಗಿ ಅದ್ರ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ರು. ಸೊ ಅವರು ಕೂಡ ಅಷ್ಟೇ ಬಂದು 1-2 ದಿನ ಇದ್ರು ಮತ್ತೆ ಹೊರಟ್ಬಿಟ್ರು. ಇವರು ಕೂಡ ಅಷ್ಟೇ ಬರುವಾಗ ತುಂಬಾ ಖುಷಿಯಲ್ಲಿ ಬರ್ತಾರೆ, ಮತ್ತೆ ಹೋಗುವಾಗ ಕೂಗಿಕೊಂಡೆಲ್ಲ ಹೋಗ್ತಾರೆ. ಸೊ ಅವ್ರಿಗೆ ನೋಡಿ ಅಮ್ಮ ಯಾವ ರೀತಿಯಲ್ಲಿ ಅವರನ್ನ ರೆಡಿ ಮಾಡ್ತಿದ್ದಾರೆ. ಅಮ್ಮನ ಸ್ವಂತ ಅಕ್ಕ ಇವರು. ನಮ್ಮನ್ನ ತುಂಬಾ ಪ್ರೀತಿಸುವಂತ ಒಂದು ದೊಡ್ಡಮ್ಮ. ನನಗೆ ಅಷ್ಟು ಜನರಲ್ಲಿ ನನ್ನ ದೊಡ್ಡಮ್ಮ ಅಂದರೆ ತುಂಬ ಇಷ್ಟ. ಸೊ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಅವರು. ಸೊ ಅದಕ್ಕೆ ನನಗೆ ತುಂಬ ಇಷ್ಟ ನನಗೆ ದೊಡ್ಡಮ್ಮ ಅಂತ ಹೇಳಿದ್ರೆ. ಇವರು ಮಾಲಂಬಿ, ಕುಶನಗರ ಹತ್ರ ಆಗುತ್ತೆ. ಸೊ ಅಲ್ಲಿರೋದು. ಅವ್ರು ಎಷ್ಟು ಪ್ರೀತಿಯಿಂದ ಅಕ್ಕನಿಗೆ ಸಾರಿ ಉಡಿಸ್ತಿದ್ದಾರೆ ನೋಡಿ. ಬರೋದು ತುಂಬ ಖುಷಿಯಲ್ಲಿ ಬರ್ತಾರೆ, ಹೋಗುವಾಗ ಫುಲ್ ಅಳ್ಕೊಂಡೆಲ್ಲ ಹೋಗ್ತಾರೆ. ನೋಡಿ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಿ. ಸೊ ಅಳ್ತಾ ಇರ್ತಾರೆ. ಇಲ್ಲಿ ನೋಡಿ ಆ ಕಡೆ ಹೋಗಿ ಅತ್ತು ಈ ಕಡೆ ಬರ್ತಿದ್ದಾರೆ. ಸೊ ಇನ್ನೊಂದ್ಸಲ ಬರ್ತೇನೆ ಅಂತ ಹೇಳಿ ನನಗೆ ಬ್ಲೆಸ್ ಮಾಡಿ ಹೊರಟಿದ್ದು. ಹೋಗುವಾಗ ಕೂಡ ಅಷ್ಟೇ ನೋಡಿ ಬಾಯ್ ಬಾಯ್ ಅಂತ ಹೇಳ್ಕೊಂಡು ತುಂಬ ಬೇಸರದಿಂದ ಹೋಗ್ತಿದ್ದಾರೆ. ಸೊ ಇದು ನೆಕ್ಸ್ಟ್ ದೊಡ್ಡಮ್ಮ ಬಂದಿದ್ರು. ಸೊ ದೊಡ್ಡಮ್ಮ ಮತ್ತು ದೊಡ್ಡಮ್ಮನ ಮಗಳು ಆ ಟೈಮಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ಇದರಲ್ಲಿ ಜಾಸ್ತಿ ನಮ್ಮ ನಾಯಿಯನ್ನೇ ತೋರಿಸ್ತಾ ಇದ್ದೇವೆ, ಯಾಕಂತ ಹೇಳಿದ್ರೆ ಆ ಗುಂಡ ನೋಡಿ ಎಷ್ಟು ತರಲೆ ಮಾಡ್ತಾನೆ ಅಂತ. ಇದಾವತ್ತೇ ರಾತ್ರಿ ಸಚಿನ್ ಅವರ ಮನೆಯಲ್ಲಿ ಒಂದು ಸಣ್ಣ ಮಟ್ಟಿಗೆ ಸನ್ಮಾನ ಇತ್ತು ನನಗೆ. ಸೊ ತುಂಬಾ ಖುಷಿ ಆಯಿತು. ನೆರೆಹೊರೆಯವರಾಗಿ ತುಂಬಾ ಪ್ರೀತಿ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ವ್ಲಾಗ್ ಅನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸ್ವಲ್ಪ ಟೈಮ್ ಇಲ್ಲದಿದ್ರೆ ಅಲ್ಲಿಂದ ಮ್ಯಾನೇಜ್ ಮಾಡ್ಕೊಂಡು ವ್ಲಾಗ್ ಮಾಡ್ತಿದ್ದೇನೆ ಅಷ್ಟೇ. ಸೊ ಆದಷ್ಟು ಶೇರ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಲಿ ಅಂತ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.